ಸರ್ವತ್ರ ಪ್ರಕಾಶಿಸುತ್ತದೆ, ಬೇರೆ ಯಾವುದೂ ಅಲ್ಲ. ಯಾವುದು ಪ್ರಕಾಶಿಸುವುದಿಲ್ಲವೋ ಅದು ಸತ್ತ ಹಾಗೆ. ಆದುದರಿಂದ ಜ್ಞಾನ ಸಂಪಾದನೆ ನಮ್ಮ ಕರ್ತವ್ಯವಾಗಿರಬೇಕು. ಬದುಕು ನಿಂತ ನೀರಾ
ಪ್ರಸಿದ್ಧ ದಾರ್ಶನಿಕ ಮಾನವತಾವಾದಿ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮುದ್ರದಲ್ಲಿ ಲೀನವಾಗುತ್ತವೆ. ಅದರ ಮೂಲ ವಸ್ತುವೇ ಸಮುದ್ರ. ಅಲೆಗಳು ರೂಪಾಂತರಗೊಳ್ಳುತ್ತವೆ ಹೊರತು ನಾಶವಾಗುವುದಿಲ್ಲ. ಅದೇ ರೀತಿ ಆತ್ಮಕ್ಕೂ ಸಾವಿಲ್ಲ. ಅದರ ರೂಪಾಂತರಗಳನ್ನೇ ನಾವು ಹುಟ್ಟು ಸಾವು ಪುನರ್ಜನ್ಮವೆಂದು ಭಾವಿಸುತ್ತೇವೆ. ಏಕ ವಿಶ್ವದ ಕಲ್ಪನೆ ಅನುಷ್ಠಾನವಾದರೆ ದೇಶಗಳ ನಡುವೆ ಯುದ್ಧಗಳು ಘರ್ಷಣೆಗಳು ಉದ್ಭವಿಸುವುದಿಲ್ಲ.